ಅಡುಗೆ ಭಟ್ಟ ಅಂತ ಕೆಲಸಕ್ಕೆ ಸೇರಿಕೊಂಡ ವ್ಯಕ್ತಿ ಮಾಡಿದ ಕೆಲಸ ನೋಡಿ ಮೂರ್ಛೆ ಹೋದ ಮಾಲೀಕ. ಹೌದು, ಬೆಂಗಳೂರಿನ ಹೋಟೆಲ್ಗಳು ಅಂದ ತಕ್ಷಣ ನಮಗೆ ನೆನಪಾಗುವುದು ಎಲ್ಲರ ಅಚ್ಚುಮೆಚ್ಚಿನ ವಿದ್ಯಾರ್ಥಿ ಭವನ್, ಸಿಟಿಆರ್, ವೀಣಾ ಸ್ಟೋರ್ಸ್ ಮತ್ತು ಜಗತ್ ಪ್ರಸಿದ್ಧ MTR ಹೋಟೆಲ್. ಉಡುಪಿಯ ಅಷ್ಟಮಠದ ಭೋಜನ ಶಾಲೆಯಲ್ಲಿ ಪಾಕತಜ್ಞರಾಗಿದ್ದವರು ಅಥವಾ ಪೂಜಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಿದ್ದ ಮತ್ತು ದೇವರ ಪ್ರಸಾದಗಳನ್ನು ತಯಾರಿಸುತ್ತಿದ್ದ ಶಿವಳ್ಳಿ ಬ್ರಾಹ್ಮಣರು ಮತ್ತು ಮಾಧ್ವ ಸಂಪ್ರದಾಯದ ಬ್ರಾಹ್ಮಣರು ಕಾಲಕ್ರಮೇಣವಾಗಿ ಜೀವನದ ಸಲುವಾಗಿ ಬೇರೆ ಬೇರೆ ಹುದ್ದೆಗಳನ್ನ ಆರಿಸಿಕೊಳ್ಳಲು ನಿರ್ಧಾರ ಮಾಡಿದಾಗ ಅವರಿಗೆ ಥಟ್ಟಂತ ಹೊಳೆದಿದ್ದೇ ತಮ್ಮ ಪಾರಂಪರಿಕ ಪಾಕಶೈಲಿ. ಹಾಗಾಗಿ ಅದನ್ನೇ ಮುಂದಿಟ್ಟುಕೊಂಡು ದೇಶ ವಿದೇಶಗಳಲ್ಲಿ ನಾನಾ ಹೆಸರಿನಲ್ಲಿ ಉಡುಪಿ ಹೋಟೆಲ್ಗಳನ್ನ ಆರಂಭಿಸಿ ದೇವಾಲಯದ ಪಾಕಶಾಲೆಯ ಸಾತ್ವಿಕ ರುಚಿ ಮತ್ತು ಅಭ್ಯಾಸಗಳ ಜೊತೆ ಉಡುಪಿಯ ತಿಂಡಿಗಳನ್ನ ಮತ್ತು ಆಹಾರ ಪದ್ಧತಿಗಳನ್ನ ಎಲ್ಲರಿಗೂ ಪರಿಚಯಿಸಿ ಹೋಟೆಲ್ ಅಂದ್ರೆ ಉಡುಪಿ ಹೋಟೆಲ್ ಎಂಬ ಅನ್ವರ್ಥನಾಮ ಬರುವಂತೆ ಮಾಡಿದ್ದರಲ್ಲದೆ ಲಕ್ಷಾಂತರ ಜನರಿಗೆ ಉದ್ಯೋಗವನ್ನ ಸೃಷ್ಟಿಸಿ ಎಲ್ಲರಿಗೂ ಸಹಾಯ ಮಾಡಿದ್ದು ಒಂದು ಇತಿಹಾಸವೇ ಸರಿ. ಅಂದಿಗೂ ಇಂದಿಗೂ ಮತ್ತು ಮುಂದೆಂದಿಗೂ ಸಹ ಹೋಟೆಲುಗಳ ನಾಮಫಲಕ ಮೇಲೆ ಉಡುಪಿ ಎಂಬ ಹೆಸರಿದ್ದರೆ ಸಾಕು, ಸಕ್ಕರೆಗೆ ಇರುವೆ ಮುತ್ತುಕೊಳ್ಳುವಂತೆ ಜನರು ಹೋಟೆಲ್ಗೆ ಪ್ರವೇಶಿಸುವಂತೆ ಮಾಡುವುದರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಇಂದು ಉಡುಪಿಯದವರು ಅಲ್ಲವಾದರೂ ಸಹ ಉಡುಪಿ ಹೋಟೆಲ್ ಎಂಬ ತಮ್ಮ ಬ್ರ್ಯಾಂಡ್ ಬಳಸಿಕೊಂಡು ತಮ್ಮ ಜೀವನವನ್ನ ನಡೆಸುತ್ತಿದ್ದಾರೆ. ಅದೇ ರೀತಿ ಉಡುಪಿ ಬಳಿಯ ಪಾರಂಪಲ್ಲಿ ಎಂಬ ಊರಿನವರಾದ ಶ್ರೀ ಯಜ್ಞನಾರಾಯಣ ಮಯ್ಯ ಮತ್ತು ಅವರ ಸಹೋದರರು ಬೆಂಗಳೂರಿನ ಲಾಲ್ಬಾಗ್ ಇರುವ ಮಾವಳ್ಳಿ ಎಂಬ ಪ್ರದೇಶದಲ್ಲಿ 1924ರಲ್ಲಿ ಅದೇ ಊರಿನ ಹೆಸರನ್ನೇ ಬಳಸಿಕೊಂಡು ಮಾವಳ್ಳಿ ಟಿಫಿನ್ ರೂಮ್ ಎಂಬ ಹೆಸರಿನಲ್ಲಿ ಸಣ್ಣ ಪ್ರಮಾಣದ ಹೋಟೆಲ್ ಅನ್ನ ಆರಂಭಿಸಿ ಪಾರಂಪರಿಕವಾದಂತಹ ದಕ್ಷಿಣ ಕನ್ನಡದ ತಿನಿಸುಗಳನ್ನ ಉಣಬಡಿಸಲು ಆರಂಭಿಸಿದ್ದರು. ಹೋಟೆಲ್ನಲ್ಲಿ ಶುಚಿ ಮತ್ತು ರುಚಿಯ ಜೊತೆಗೆ ಅವರ ಆದರ ಆತಿಥ್ಯಗಳಿಂದಾಗಲೇ ಕೆಲವು ವರ್ಷಗಳಲ್ಲಿ ಈ ಹೋಟೆಲ್ ಜನಪ್ರಿಯವಾಗಿ ಎಲ್ಲರ ಬಾಯಿಯಲ್ಲಿಯೂ MTR ಎಂದು ವಿಶ್ವವಿಖ್ಯಾತವಾಗಿತ್ತು. ಜನರು ಕೊಡುವ ಬೆಲೆಗೆ ಸ್ವಲ್ಪವೂ ಕುಂದಾಗದಂತೆ ಆಹಾರದ ಗುಣಮಟ್ಟಕ್ಕೆ ಒತ್ತು ಕೊಟ್ಟು ಅಪ್ಪಟ ದೇಸಿ ಬೆಣ್ಣೆ ಮತ್ತು ತುಪ್ಪ ಬಳಸುವ ಮೂಲಕ ಯಾವುದೇ ರೀತಿಯ ಕಲಬೆರಕೆ ಇಲ್ಲದ ಪರಿಶುದ್ಧವಾದ ಶುದ್ಧವಾದ ಸಾಮಾನುಗಳನ್ನು ಬಳಸಿ ತಯಾರಿಸುತ್ತಿದ್ದ ಆಹಾರ ಬಲು ಬೇಗನೆ ಪ್ರಸಿದ್ಧಿಯನ್ನು ಕೂಡ ಪಡೆದುಕೊಂಡಿತ್ತು. ಲಾಲ್ಬಾಗ್ನಲ್ಲಿ ಬೆಳಗಿನ ವಾಕಿಂಗ್ ಮುಗಿಸಿಕೊಂಡು MTR ನಲ್ಲಿ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಮತ್ತು ದೋಸೆ ತಿನ್ನದೆ ಹೋದಲ್ಲಿ ಆ ದಿನವೇ ಆರಂಭವಾಗುವುದು ಎನ್ನುವ ಪರಿಸ್ಥಿತಿ ಇತ್ತು. ಅದೇ ಕಾರಣ ಅಂದಿನಿಂದ ಇಂದಿನವರೆಗೂ ಕೂಡ ಇಲ್ಲಿ ತಿಂಡಿಗಳನ್ನ ತಿನ್ನಲು ಜನ ಸದಾ ಕಾಲವು ಸಾಲುವಲ್ಲಿ ನಿಲ್ಲುವುದು ಈ ಹೋಟೆಲ್ನ ಜನಪ್ರಿಯತೆಗೆ ಹಿಡಿದ ಕೈಗನ್ನಡಿ ಎನ್ನಬಹುದು. ಅಲ್ಲಿನ ಜನದಟ್ಟಣೆ ಅಂದಿಗೂ ಮತ್ತು ಇಂದಿಗೂ ಎಷ್ಟು ಇರುತ್ತದೆ ಎಂದರೆ ಒಬ್ಬರು ತಿಂಡಿ ತಿನ್ನುತ್ತಿದ್ದರೆ ಅವರ ಪಕ್ಕದಲ್ಲಿಯೋ ಅಥವಾ ಹಿಂದೆಯೋ ಜಾಗ ಹಿಡಿದುಕೊಂಡು ಮತ್ತೊಬ್ಬರು ನಿಂತುಕೊಂಡೇ ಬಿಟ್ಟಿರುತ್ತಾರೆ. ಕೆಲವೊಮ್ಮೆ ಗಂಟೆಗಟ್ಟಲೆ ಇಲ್ಲಿ ಕಾಯುವ ಪರಿಸ್ಥಿತಿ ಇರುತ್ತದೆ. ಇನ್ನು ಮಧ್ಯಾಹ್ನದ ಊಟಕ್ಕೆ ಟೋಕನ್ ತೆಗೆದುಕೊಂಡು ಸುಮಾರು ಅರ್ಧ ಮುಕ್ಕಾಲು ಗಂಟೆ ಕಾಲ ಕಾದು ಶುಭ ಸಮಾರಂಭಗಳಲ್ಲಿ ಸಾಲಾಗಿ ಕೂರಿಸಿ ಬಡಿಸುವಂತಹ ರುಚಿಕರಾದ ಊಟವನ್ನ ಸವಿಯಲು ಜನರು ಇಲ್ಲಿ ದೇಶ ವಿದೇಶಗಳಿಂದಲೂ ಕೂಡ ಬಂದು ಕಾತುರರಾಗಿರುತ್ತಾರೆ ಎನ್ನುವುದು ಗಮನಾರ್ಹ. ಈ ಹೋಟೆಲ್ಗಳನ್ನು ಆರಂಭಿಸಿದಾಗ ಪರಿಶುದ್ಧತೆಗಾಗಿ ಬೆಳ್ಳಿ ತಟ್ಟೆ, ಲೋಟ ಮತ್ತು ಚಮಚಗಳನ್ನು ಬಳಸುತ್ತಿದ್ದರು. ಈಗ ಸ್ಟೀಲ್ ಪಾತ್ರೆಗಳಿಗೆ ಬದಲಾದರೂ ಇಂದಿಗೂ ಸಹ ಮಧ್ಯಾಹ್ನದ ಊಟದ ಸಮಯದಲ್ಲಿ ಇಲ್ಲಿ ಬೆಳ್ಳಿ ಲೋಟಗಳನ್ನೇ ಉಳಿಸಿಕೊಂಡಿರುವುದು ಅವರ ಹೆಗ್ಗಳಿಕೆ ಎನ್ನಬಹುದು. 90ರ ದಶಕದಲ್ಲಿ MTR ದೋಸೆಗಳು ಬೆಳ್ಳಂಬೆಳಗ್ಗೆಯೇ ವಿಮಾನದಲ್ಲಿ ಬೆಂಗಳೂರಿನಿಂದ ಬಾಂಬೆ ವಿಮಾನಕ್ಕೆ ವಿಶೇಷ ಕಂಟೈನರ್ಗಳಲ್ಲಿ ಪಾರ್ಸಲ್ ಕೂಡ ಆಗುತ್ತಿದ್ದವು. MTR ಅವರು ಕೇವಲ ಹೋಟೆಲ್ಗಳಷ್ಟೇ ಸೀಮಿತವಾಗದೆ ಆಹಾರ ಮಾರುಕಟ್ಟೆಯಲ್ಲಿ ಅನೇಕ ಆವಿಷ್ಕಾರಗಳಿಗೆ ಕಾರಣಭೂತರಾಗಿದ್ದಾರೆ. 1970ರ ದಶಕದಲ್ಲಿ ಭಾರತ ಪಾಕಿಸ್ತಾನದ ಯುದ್ಧದ ಸಮಯದಲ್ಲಿ ದೇಶಾದ್ಯಂತ ಅಕ್ಕಿಯ ಸಮಸ್ಯೆ ಆದಾಗ ಅನೇಕ ಹೋಟೆಲುಗಳಲ್ಲಿ ಇಡ್ಲಿ ಮಾಡಲು ಅಕ್ಕಿಯೇ ಪ್ರಧಾನವಾಗಿದ್ದ ಕಾರಣ ಅಕ್ಕಿಯ ಸಿಗದೆ ಅನೇಕ ಹೋಟೆಲ್ಗಳು ಮುಚ್ಚಬೇಕಾದಂತಹ ಪರಿಸ್ಥಿತಿ ಎದುರಾದಾಗ MTR ಹೋಟೆಲ್ನವರು ಅಕ್ಕಿಯ ಬದಲು ರವೆಯನ್ನ ಬಳಸಿ ಅದ್ಭುತವಾದ ರವೆ ಇಡ್ಲಿಯನ್ನ ಆವಿಷ್ಕಾರ ಮಾಡಿ ವಿಶ್ವವಿಖ್ಯಾತವಾಗಿದ್ದರು ಹಾಗೂ ವಿಶ್ವಕ್ಕೆ ಮೊಟ್ಟ ಮೊದಲ ಬಾರಿಗೆ ರವೆ ಇಡ್ಲಿಯನ್ನು ಕೂಡ ಪರಿಚಯ ಮಾಡಿದ್ದರು. ಇಂದಿಗೂ ಸಹ ನೀವು ಯಾವುದೇ ಉಡುಪಿ
ಹೋಟೆಲ್ಗೆ ಹೋದರೆ ರವೆ ಇಡ್ಲಿಯನ್ನ ನೀವು ಪಡೆಯಬಹುದಾಗಿದೆ. MTR 7 ಗಂಟೆಯಲ್ಲಿ 21,000 ಗ್ರಾಹಕರಿಗೆ ಸೇವೆ ಒದಗಿಸಿ ವಿಶ್ವದ ಮೊಟ್ಟ ಮೊದಲ ಫಾಸ್ಟ್ ಫುಡ್ ರೆಸ್ಟೋರೆಂಟ್ ಎಂದು ಕೂಡ ಖ್ಯಾತಿಯನ್ನ ಹೊಂದಿದೆ. 1975ರಲ್ಲಿ ನಮ್ಮ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಲ್ಪಟ್ಟು ಅದೇ ಸಮಯದಲ್ಲಿ ಆಹಾರ ನಿಯಂತ್ರಣ ಕಾಯ್ದೆಯು ಸಹ ಮಾರ್ಪಾಡವಾಗಿತ್ತು. ಸರ್ಕಾರವೇ ಆಹಾರ ಪದಾರ್ಥಗಳ ಬೆಲೆಯನ್ನು ನಿರ್ಧರಿಸಿ ಆಹಾರಗಳನ್ನ ಅತ್ಯಂತ ಕಡಿಮೆ ಬೆಲೆಗೆ ಮಾರಾಟ ಮಾಡಬೇಕೆಂದು ಆದೇಶ ಕೂಡ ಮಾಡಿತ್ತು. ಈ ಕ್ರಮದಿಂದಾಗಿ MTR ತನ್ನ ರೆಸ್ಟೋರೆಂಟ್ ವ್ಯವಹಾರದಲ್ಲಿ ಉನ್ನತ ಮಟ್ಟವನ್ನ ಕಾಯ್ದುಕೊಳ್ಳಲು ಕಷ್ಟಕರವಾಗಿತ್ತು. ಹೋಟೆಲ್ ಉದ್ಯಮವನ್ನ ನಡೆಸುವುದು ಕಷ್ಟಕರ ಎನಿಸಿದಾಗ ಅನಿವಾರ್ಯವಾಗಿ ತಮ್ಮ ಹೋಟೆಲ್ಗಳನ್ನ ಮುಚ್ಚುವ ನಿರ್ಧಾರಕ್ಕೆ ಹಲವಾರು ಜನ ಬಂದಿದ್ದರು. ಹೀಗೆ ಹೋಟೆಲ್ ಮುಚ್ಚಲ್ಪಟ್ಟಾಗ ಅವರಲ್ಲಿ ಕೆಲಸ ಮಾಡುತ್ತಿದ್ದ ಅನೇಕರು ಉದ್ಯೋಗಗಳನ್ನ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಇತ್ತು. ಅವರಿಗೆಲ್ಲರಿಗೂ ಕೆಲಸ ಕೊಡುವ ಸಲುವಾಗಿಯೇ MTR ಹೋಟೆಲ್ನ ಮಾಲೀಕರು ಹುಳಿ ಪುಡಿ, ಸಾರಿನ ಪುಡಿ, ಚಟ್ನಿ ಪುಡಿ, ಪಲ್ಯದ ಪುಡಿ, ಸಾಂಬಾರ್ ಪುಡಿ ಸಿದ್ಧಪಡಿಸಿದಂತಹ ಮಸಾಲೆ ಪುಡಿಗಳನ್ನ ತಯಾರಿಸಿ ಮಾರಾಟ ಮಾಡಲು ಆರಂಭಿಸಿ ಅದರಲ್ಲೂ ಸಹ ಬಲು ಬೇಗನೆ ವಿಶ್ವವಿಖ್ಯಾತಿಯನ್ನ ಪಡೆಯುತ್ತಾರೆ. ಅನಂತರ ಮುಂದೆ 1981ರಲ್ಲಿ ದೇಶದ ಪರಿಸ್ಥಿತಿ ಸುಧಾರಿಸಿದಾಗ ಮತ್ತೆ ಅದೇ ಸ್ಥಳದಲ್ಲಿ ಹೋಟೆಲ್ ಅನ್ನ ಆರಂಭಿಸಿದಾದರೂ MTR ಮಸಾಲೆಗಳು ಅದಾಗಲೇ ಪ್ರಸಿದ್ಧಿಯನ್ನು ಕೂಡ ಪಡೆದುಕೊಂಡಿದ್ದವು. ಅದನ್ನು ಸಹ ಮುಂದುವರಿಸಿಕೊಂಡು ಹೋಗಿ ಜನರ ಅನುಕೂಲಕ್ಕಾಗಿ ತ್ವರಿತ ಆಹಾರದ ವ್ಯವಹಾರದಲ್ಲಿ ಕೇವಲ ಭಾರತವಲ್ಲದೆ ಪ್ರಪಂಚಾದ್ಯಂತ ಅಗ್ರಗಣ್ಯರಾಗಿದ್ದು ಸಮಸ್ತ ಕನ್ನಡಿಗರು ಹೆಮ್ಮೆ ಪಡುವಂತಹ ವಿಷಯವಾಗಿದೆ. ಹೀಗೆ ಸಿದ್ಧಪಡಿಸಿದ ಆಹಾರಗಳನ್ನ ಯಶಸ್ಸನ್ನ ಪಡೆದ ಸಮಯದಲ್ಲಿ ಕುಟುಂಬದ ವ್ಯವಹಾರವನ್ನ ಕೈಗೆ ತೆಗೆದುಕೊಂಡಿದ್ದು ಸದಾನಂದ ಮಯ್ಯ. ಅವರು ತಮ್ಮ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಅನುಭವವನ್ನ ಬಳಸಿಕೊಂಡು ಮುಂದೆ ಪಾಕಶಾಸ್ತ್ರದಲ್ಲಿ ಮತ್ತು ಅದನ್ನು ತಯಾರಿಸುವ ಯಂತ್ರೋಪಕರಣ ಮತ್ತು ಪ್ಯಾಕಿಂಗ್ ನಲ್ಲಿ ಅನೇಕ ರೀತಿಯ ಆವಿಷ್ಕಾರಗಳಿಗೆ ಮುಂದಾಗಿ ಬಹಳಷ್ಟು ದಿನಗಳು ಇಟ್ಟರೂ ಕೂಡ ಆಹಾರಗಳು ಹಾಳಾಗದಂತೆ ದಿಢೀರೆಂದು ಸಿದ್ಧಪಡಿಸಿದ ಅಂದ್ರೆ ರೆಡಿಮೇಡ್ ತಿಂಡಿಗಳನ್ನ ತಯಾರಿಸುತ್ತಾರೆ. ಬಗೆ ಬಗೆಯ ಸಾರಿನ ಪುಡಿ, ಹುಳಿ ಪುಡಿ, ಚಟ್ನಿ ಪುಡಿ ಮಸಾಲಾ ಪುಡಿಗಳನ್ನ ತಯಾರಿಸುವ ಮೂಲಕ MTR ಖ್ಯಾತಿ ಇನ್ನಷ್ಟು ಹೆಚ್ಚುತ್ತದೆ. ಇದೇ ರೀತಿ ಗಡಿಯಲ್ಲಿ ಕಾಯುವ ಯೋಧರಿಗೆ ಅತ್ಯಂತ ಪೌಷ್ಟಿಕವಾದಂತಹ ಎತ್ತರ ಪ್ರದೇಶಗಳಿಗೆ ಕೊಂಡೊಯ್ಯಲು ಸುಲಭವಾದ ಮತ್ತು ಅಂತಹ ಹವಾಗುಣಕ್ಕೆ ಹಾಳಾಗದಂತೆ ಸಿದ್ಧ ಆಹಾರಗಳನ್ನ ಸಹ ಭಾರತೀಯ ಸೇನೆಯಿಂದ ಒಂದು ನಯ ಪಸೆಯನ್ನು ಸಹ ಪಡೆದುಕೊಳ್ಳದೆ ತಯಾರಿಸಿಕೊಟ್ಟು ತನ್ನ ದೇಶಾಭಿಮಾನವನ್ನ ಮೆರೆಸಿ ಎಲ್ಲರ ಮೆಚ್ಚುಗೆಗೆ MTR ಕೂಡ ಪಾತ್ರವಾಗಿತ್ತು. 2007ರಲ್ಲಿ ನಾರ್ವೆಜಿಯನ್ ಕಂಪನಿಯಾದ ಓಕ್ಲಾಕ್ಕೆ MTR ಸಿದ್ಧಪಡಿಸಿದ ಆಹಾರದ ಉದ್ಯಮವನ್ನ ಮಾರಾಟ ಮಾಡಿ ಕೆಲವು ವರ್ಷಗಳ ಕಾಲ ಕೇವಲ MTR ಹೋಟೆಲ್ಗಳನ್ನ ನಡೆಸಿಕೊಂಡು ಹೋಗಿ ಮುಂದೆ ಕರಾರು ಮುಕ್ತಾಯವಾದಾಗ ಮತ್ತೆ ಮಯ್ಯಾಜ್ ಎಂಬ ಹೆಸರಿನಲ್ಲಿ ಅನೇಕ ರೆಸ್ಟೋರೆಂಟ್ ಮತ್ತು ಸಿದ್ಧಪಡಿಸಿದ ಆಹಾರವನ್ನ ತಯಾರಿಸುತ್ತಾ ಇಂದಿಗೂ ಜನಮನ್ನಣೆ ಪಡೆದಿದೆ ಈ MTR ಪ್ರಾಡಕ್ಟ್ಗಳು. ಸುಮಾರು 100 ವರ್ಷಗಳ ಹಿಂದೆಯೇ ಬೆಂಗಳೂರಿನ ಲಾಲ್ಬಾಗ್ ರಸ್ತೆಯ ಮಾವಳ್ಳಿಯ ಸಣ್ಣದಾಗಿ ಆರಂಭವಾದ ಮಾವಳ್ಳಿ ಟಿಫಿನ್ ರೂಮ್ ಅಂದ್ರೆ MTR ಇಂದು ಬೆಂಗಳೂರಿನಲ್ಲೇ 10ಕ್ಕೂ ಹೆಚ್ಚಿನ ಶಾಖೆಗಳನ್ನ ಹೊಂದಿರುವುದು ಜೊತೆಗೆ ಉಡುಪಿ, ಮೈಸೂರು, ಸಿಂಗಾಪುರ್, ಕೌಲಾಲಂಪುರ್, ಲಂಡನ್ ಮತ್ತು ದುಬೈನಲ್ಲೂ ಸಹ ತನ್ನ ಶಾಖೆಯನ್ನ ಹೊಂದಿದೆ. ಯಜ್ಞನಾರಾಯಣ ಮಯ್ಯ ಅವರಿಂದ ಆರಂಭವಾಗಿ ಪ್ರಸ್ತುತ 3ನೇ ತಲೆಮಾರಿನವರ ಮೊಮ್ಮಕ್ಕಳಾದ ಹೇಮಾ ಮಾಲಿನಿ ಮಯ್ಯ, ವಿಕ್ರಮ್ ಮಯ್ಯ ಮತ್ತು ಅರವಿಂದ್ ಮಯ್ಯ ಅವರು ವ್ಯವಹಾರವನ್ನು ನಡೆಸಿಕೊಂಡು ಹೋಗುತ್ತಿದ್ದರೆ ಸದಾನಂದ ಮಯ್ಯ ಅವರು ಸಿದ್ಧಪಡಿಸಿದ ಆಹಾರ ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನ ನೋಡಿಕೊಳ್ಳುತ್ತಿದ್ದಾರೆ. ಆದ್ರೆ ಈ ಒಂದು ಬ್ರ್ಯಾಂಡ್ ಜೊತೆ ಒಂದು ಘಟನೆ ಕೂಡ ನಡೆದು ಹೋಗಿತ್ತು. ಅದು 1991. MTR ಆಗ ವಿಶ್ವಾದ್ಯಂತ ಭಾರಿ ಬ್ರ್ಯಾಂಡ್ ಆಗಿ ಮೆರೆಯುತ್ತಿದ್ದಂತಹ ಸಮಯ. ಯಾವುದೇ ಒಂದು ಬ್ರ್ಯಾಂಡ್ ಪಾಪ್ಯುಲರ್ ಆದಾಗ ಆ ಬ್ರ್ಯಾಂಡಿನ ಡೂಪ್ಲಿಕೇಟ್ ಪ್ರಾಡಕ್ಟ್ ಮಾಡಲು ಹಲವಾರು ಜನ ಪ್ರಯತ್ನ ಪಡೋದು ಸಹಜವೇ. ಅದೇ ರೀತಿ MTR ಬ್ರ್ಯಾಂಡಿನ ಸಾಂಬಾರ್ ಪೌಡರ್ಗಳು ಕೂಡ ಭಾರಿ ಪಾಪ್ಯುಲರ್ ಆಗಿದ್ದವು. ಎಷ್ಟು ಡೂಪ್ಲಿಕೇಟ್ ಬ್ರ್ಯಾಂಡ್ಗಳು ಮಾಡಿದರೂ ಕೊಂಚ ಮಟ್ಟಿಗೆ ಅದರ ರುಚಿಯನ್ನ ಕೂಡ ಕೊಡಬೇಕಾಗುತ್ತದೆ. ಇದೇ ಕಾರಣ ಒಂದು ಡೂಪ್ಲಿಕೇಟ್ ಮಾಡುವ ಕಂಪನಿ MTR ಸಾಂಬಾರ್ ಪೌಡರ್ಗಳನ್ನ ಹೇಗೆ ಮಾಡುತ್ತಾರೆ, ಎಲ್ಲಿ ಮಾಡುತ್ತಾರೆ, ಅವುಗಳ ಪ್ಯಾಕಿಂಗ್ ಹೇಗೆ ಇರುತ್ತದೆ ಹಾಗೂ ಅವುಗಳ ಇಂಗ್ರೀಡಿಯೆಂಟ್ಗಳ ರಹಸ್ಯವನ್ನ ಮತ್ತು ಅದರ ಮಾಹಿತಿಯನ್ನ ಪಡೆಯಲು ತಮ್ಮ ಒಬ್ಬ ಅಡಿಗೆ ಭಟ್ಟನನ್ನ ಹಾಗೋ ಹೀಗೋ ಮಾಡಿ MTR ನ ಫ್ಯಾಕ್ಟರಿಗೆ ಸೇರಿಸುತ್ತಾರೆ. ಮೊದಲು ಆ ಅಡುಗೆ ಭಟ್ಟ ಸಹಾಯಕನಾಗಿ ಸೇರಿದ ಆಂಧ್ರ ಪ್ರದೇಶ ಮೂಲದ ಶ್ರೀನಿವಾಸ ರೆಡ್ಡಿ ಏನು ಗೊತ್ತಾಗದ ಹಾಗೆ ಅಲ್ಲಿ ನಡೆಯುತ್ತಿದ್ದ ಎಲ್ಲ ವಿಷಯಗಳನ್ನ ಒಂದೊಂದಾಗಿ ತಿಳಿದುಕೊಳ್ಳೋಕೆ ಪ್ರಾರಂಭ ಮಾಡಿದ್ದಾನೆ. ಮುಂದೊಂದು ದಿನ ಯಾರಿಗೂ ಗೊತ್ತಾಗದ ಹಾಗೆ ತಾನು ನೀರು ಕುಡಿಯುವುದಕ್ಕಾಗಿ ತರುತ್ತಿದ್ದ
ಫ್ಲಾಸ್ಕ್ ನಲ್ಲಿ ಸಾಂಬಾರ್ ಪೌಡರ್ ತಯಾರಿಸುತ್ತಿದ್ದ ಎಲ್ಲ ಇಂಗ್ರೀಡಿಯೆಂಟ್ಸ್ ಗಳನ್ನ ಅಂದ್ರೆ ಸಾಮಾನುಗಳನ್ನ ಎಷ್ಟು ಪ್ರಮಾಣದಲ್ಲಿ ಬಳಸುತ್ತಾರೆ, ಯಾವ್ಯಾವ ಸಾಮಾನುಗಳನ್ನ ಬಳಸುತ್ತಾರೆ, ಅವುಗಳ ಒಂದೊಂದು ಚಿಕ್ಕ ಚಿಕ್ಕ ಚೀಟಿಗಳನ್ನ ಮಾಡಿಕೊಂಡು ನೀರು ತರುತ್ತಿದ್ದ ಫ್ಲಾಸ್ಕ್ ನಲ್ಲಿ ಹಾಕಿಕೊಂಡು ಹೋಗುವುದನ್ನ ಒಮ್ಮೆ ಅವನ ಜೊತೆ ಕೆಲಸ ಮಾಡುತ್ತಿದ್ದ ವ್ಯಕ್ತಿಗೆ ಗೊತ್ತಾಗಿ ಬಿಟ್ಟಿದೆ. ಈ ವಿಷಯವನ್ನ ತಕ್ಷಣಕ್ಕೆ ಆ ವ್ಯಕ್ತಿ ಮಾಲೀಕನಿಗೆ ತಿಳಿಸಿದ್ದಾನೆ. ಮರುದಿನವೇ ಯಾರಿಗೂ ಗೊತ್ತಾಗದ ಹಾಗೆ ಮಾಲೀಕರು ಕೂಡ ಇವನು ಮಾಡುವಂತಹ ಪ್ರತಿಯೊಂದು ಕೆಲಸವನ್ನ ಗಮನಿಸಿದ್ದಾರೆ. ಮತ್ತೆ ಮರುದಿನ ಕೂಡ ರಸಂ ಪೌಡರ್ ಮಾಡುವ ಇಂಗ್ರೀಡಿಯೆಂಟ್ಸ್ ಗಳನ್ನ ಸಾಮಾನುಗಳನ್ನ ತಾನು ತಂದಿದ್ದ ನೀರಿನ ಫ್ಲಾಸ್ಕ್ ಒಳಗೆ ಚೀಟಿಯನ್ನ ಹಾಕುತ್ತಿರುವುದನ್ನ ರೆಡ್ ಹ್ಯಾಂಡ್ ಆಗಿ ಅವರು ಹಿಡಿದಿದ್ದಾರೆ. ಹಿಡಿದ ತಕ್ಷಣವೇ ಪೊಲೀಸರನ್ನ ಕರೆದು ಅವನ ಮೇಲೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಪೊಲೀಸರು ಅವನನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ವಿಚಾರಿಸಿದಾಗ ಗೊತ್ತಾಗಿದ್ದು ಆಂಧ್ರ ಪ್ರದೇಶದ ಹೈದರಾಬಾದಿನ ಒಂದು ಸಂಸ್ಥೆ MTR ನ ಹಲವಾರು ಪ್ರಾಡಕ್ಟ್ ಗಳನ್ನ ಡೂಪ್ಲಿಕೇಟ್ ಮಾಡುತ್ತಿತ್ತು. ಹೀಗಾಗಿ ಸಾಂಬಾರ್ ಪೌಡರ್ ಮತ್ತು ರಸಂ ಪೌಡರ್ ಗಳ ಇಂಗ್ರೀಡಿಯೆಂಟ್ಸ್ ಗಳ ರಹಸ್ಯವನ್ನ ಕಂಡುಹಿಡಿಯಲು ತಾನು ಈ ಫ್ಯಾಕ್ಟರಿಯಲ್ಲಿ ಸೇರಿಕೊಂಡಿದ್ದೆ ಅಂತ ಆ ವ್ಯಕ್ತಿ ಬಾಯ್ಬಿಟ್ಟಿದ್ದಾನೆ. ಹೌದು, ಇಂತಹ ಕೆಲವೊಂದು ರೈವಲ್ರಿ ಅಥವಾ ಕಾಂಪಿಟೇಷನ್ ಮಾಡುವಂತಹ ಮತ್ತು ಡೂಪ್ಲಿಕೇಟ್ ಮಾಡುವಂತಹ ಕಂಪನಿಗಳು ಈ ರೀತಿ ಕೆಲವು ಜನಗಳನ್ನ ಬಿಟ್ಟು ಅಲ್ಲಿ ನಡೆಯುವ ಎಲ್ಲ ರಹಸ್ಯಗಳನ್ನ ತಿಳಿದುಕೊಳ್ಳುವ ಪ್ರಯತ್ನ ಆಗಾಗ ನಡೆಸುತ್ತಾನೆ ಇರುತ್ತಾರೆ. ಆದರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಂಸ್ಥೆಯನ್ನ ಸೇರುವಾಗ ಅವನ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡುವುದು ತುಂಬಾನೇ ಅನಿವಾರ್ಯ ಅನ್ನುವುದಕ್ಕೆ ಈ ಒಂದು ಘಟನೆ MTRಗೂ ಕೂಡ ಗೊತ್ತಾಗಿ ಹೋಗಿತ್ತು. ಸ್ನೇಹಿತರೆ, MTR ನ ಇತಿಹಾಸ, MTR ನ ವಿಶೇಷತೆಗಳು ನಿಮಗೆ ಹೇಗನಿಸುತ್ತೋ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಒಂದು ವೇಳೆ ನೀವು MTR ಹೋಟೆಲ್ನಲ್ಲಿ ಏನಾದರೂ ಯಾವತ್ತಾದರೂ ತಿಂದಿದ್ದರೆ ಆ ರುಚಿಯ ಬಗ್ಗೆ ಕೂಡ ನೀವು ಕಮೆಂಟ್ ಮಾಡಬಹುದು.